ಈ ನಡುವೆ ಕರಾವಳಿಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈ ನಿಟ್ಟಿನಲ್ಲಿ ಈಗ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ವೇಟ್ ಮಾಡ್ತಾ ಇರುವಂತದ್ದು. ಸೊ ಅದರ ನಡುವೆ ಇವತ್ತು ಏನು ಟೋಟಲ್ ಆಗಿ ಲಾಕ್ಡೌನ್ ಇದೆ, ಇದರಲ್ಲಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಮೊದಲು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಇನ್ನು ಪುತ್ತೂರಿನಲ್ಲಿ ಪರಿಸ್ಥಿತಿ ಬೆಳಗ್ಗಿನಿಂದ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಿದ್ರೆ, ಪುತ್ತೂರಿನಲ್ಲೂ ಕೂಡ ವ್ಯಾಪಕವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅನೇಕ ಏನು ಅವಕಾಶಗಳಿರುವಂತಹ ಮಳಿಗೆಗಳು ಕೂಡ ತೆರೆದುಕೊಂಡಿಲ್ಲ. ರಾಜ್ಯಾದ್ಯಂತ ಇರುವಂತಹ ಸಂಪೂರ್ಣ ಬಂದ್ಗೆ ಪುತ್ತೂರು ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶ ಏನಿದೆ ಅಂದ್ರೆ ಭಾನುವಾರದ ಲಾಕ್ಡೌನ್ ಆದೇಶ, ಅದರ ಪ್ರಕಾರ ಇವತ್ತು ಗಮನಿಸಿದ್ರೆ ಮೊದಲ ಭಾನುವಾರ ಇವತ್ತು. ಈ ಹಿನ್ನೆಲೆಯಲ್ಲಿ ಪುತ್ತೂರಿನಲ್ಲೂ ಕೂಡ ವ್ಯಾಪಕವಾಗಿ ಬೆಂಬಲಗಳು ವ್ಯಕ್ತವಾಗಿದೆ. ಪುತ್ತೂರು ಪೇಟೆ ಬಂದಾಗಿದೆ. ತರಕಾರಿ ಮತ್ತು ಮಾಂಸದ ಅಂಗಡಿಗಳು ಮಾತ್ರ ಕೆಲವೇ ಅಂಗಡಿಗಳು ಓಪನ್ ಆಗಿದ್ವು. ಜನಸಂಚಾರ ಇಲ್ಲದೆ ಅಂಗಡಿ ಮಳಿಗೆಗಳು ರಸ್ತೆಗಳು ಎಲ್ಲವೂ ಕೂಡ ಬಿಕೋ ಅಂತ ಇದೆ ಪುತ್ತೂರಿನಲ್ಲಿ. ಇನ್ನು ಅನಗತ್ಯವಾಗಿ ಸಂಚಾರವನ್ನ ಮಾಡ್ತಾ ಇರುವಂತಹವರ ವಿರುದ್ಧ ಪೊಲೀಸರು ಕ್ರಮವನ್ನ ಕೂಡ ಕೈಗೊಳ್ಳುತ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾವು ನೋಡಿದ್ರೆ, ಪುತ್ತೂರು ಪೇಟೆ ಬಹುತೇಕ ಬಂದ್ ಆಗಿದೆ. ಕೆಲವು ತರಕಾರಿ ಮತ್ತು ಮಾಂಸವನ್ನ ಮಾರಾಟ ಮಾಡುವಂತಹ ಮಳಿಗೆಗಳು ತೆರೆದುಕೊಂಡಿರುವಂತದ್ದು. ಉಳಿದಂತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಪೊಲೀಸರು ಕೂಡ ಸರ್ಪಗಾವಲನ್ನ ಪುತ್ತೂರಿನಲ್ಲೂ ಕೂಡ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ನಿಯಮಗಳ ಉಲ್ಲಂಘನೆಯಾಗದ ಹಾಗೆ ಮುನ್ನೆಚ್ಚರಿಕೆಯನ್ನ ಪೊಲೀಸರು ವಹಿಸಿಕೊಳ್ತಾ ಇದ್ದಾರೆ. ಇನ್ನು ಅನೇಕ ಕಡೆಗಳಿಂದ ಪುತ್ತೂರಿಗೆ ಬರುವಂತಹ ಪ್ರದೇಶಗಳಲ್ಲಿ ಆಯಕಟ್ಟಿನ ವೃತ್ತಗಳಲ್ಲಿ ಪೊಲೀಸರ ಸರ್ಪಗಾವಲು ಮುಂದುವರೆದಿದೆ. ಆಗಮಿಸುವಂತಹ ಪ್ರತಿಯೊಂದು ವಾಹನಗಳನ್ನ ಕೂಡ ತಪಾಸಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಈ ನಡುವೆ ನಾವು ಗಮನಿಸಬಹುದು, ಏನು ಮದುವೆಗೆ ಅನುಮತಿ ಕೊಟ್ಟಿರುವಂತದ್ದು, ಏನು ಭಾನುವಾರ ಅಂದ್ರೆ ಇವತ್ತಿನ ದಿನ ಮದುವೆ ಸಮಾರಂಭಗಳನ್ನ ಹಮ್ಮಿಕೊಂಡಿದ್ದವರಿಗೆ ಅನುಮತಿಯ ಮೇರೆಗೆ ಸಮಾರಂಭಗಳನ್ನ ನಡೆಸುವಂತಹ ಅವಕಾಶ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ವಾಹನಗಳು ಓಡಾಟವನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಪಾಸ್ಗಳನ್ನ ಪರಿಶೀಲನೆ ಮಾಡುವಂತದ್ದಿರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಪುತ್ತೂರಿನಲ್ಲೂ ಕೂಡ ಬಹುತೇಕ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಜನರ ಓಡಾಟ ಕೂಡ ಕಡಿಮೆಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು.